ಧರಿಸಿಕೊಂಡು ನಮ್ಮದಾದಂತ ಚೇಷ್ಟೆಯನ್ನು ಇನ್ನಿತರಾದಂತ ಯಾವುದೋ ಒಂದು ಮಾರ್ಗವನ್ನು ಅನುಸರಿಸುತ್ತಾ ಇದ್ದಾರೆ ಎಂಬುದರಲ್ಲಿ ಅನುಮಾನ ಇಲ್ಲ. ಆ ಕಡೆಯಿಂದ ನೋಡಿದಂತಾದ್ರೆ ಏಕಾಂಗಿಯಾಗಿ ಏನನ್ನು ಅವರಷ್ಟಕ್ಕೆ ಮಾತನಾಡುತ್ತಾ ಇದ್ದಾರೆ. ಮತ್ತೊಂದರಿಂದ ಅವರ ಕೈಗಳಿಗೆ ಏನೋ ದಾರವನ್ನು ಕಟ್ಟುತ್ತಾ ಇದ್ದಾರೆ. ಕೆಲವರು ಈ ಕಡೆಯಿಂದ ನೋಡಿದಿಂದ ಆದ್ರೆ ಅವರ ಹಣೆಗೆ ಏನನ್ನು ಹಚ್ಚುತ್ತಾ ಇದ್ದಾರೆ. ನನ್ನನ್ನು ವಶಕರಿಸುವುದಕ್ಕೆ ಬೇಕಾಗಿ ಈ ರೀತಿಯಾದಂತಹ ಪ್ರಯತ್ನವೆಲ್ಲವೂ ನಡೆಯುವುದಕ್ಕೆ ಸಾಧ್ಯತೆ ಉಂಟು. ಆದ್ರೆ ಯೋಚನೆ ಮಾಡಬೇಕು, ಒಂದು ವೇಳೆ ನಾ ಕರುಣೆ ನಿರಿಸಿ ಇವರುಗಳನ್ನು ಮದುವೆಯಾದಂದಾದ್ರೆ ನನ್ನ ಭವಿತವ್ಯದ ಬದುಕಿನ ಬಗ್ಗೆ ನಾನೇ ಯೋಚಿಸಬೇಕಾಗ್ತದೆ. ಮರ್ಯಾದೆ ತೆಗೆದುದಲ್ಲ, ಬರ್ಬರತೆಯ ಕೂಪಕ್ಕೆ ನಾನು ಇಳಿಯಬೇಕಾಗಿದೆ. ಸ್ವಬುದ್ಧಿಯಿಂದ ಈ ತೆರನಾಗಿ ನಾನು ವ್ಯವಹರಿಸಬಾರದು. ಆದ್ರೆ ಚಂಚಲೆಯಾದಂತ ನನ್ನನ್ನು ಸ್ಥಿರವಾಗಿರಿಸಬೇಕು. ಸ್ವಾರ್ಥರಹಿತರಾಗಿರ್ಬೇಕು, ನಿಸ್ವಾರ್ಥಗಳಾಗಿರ್ಬೇಕು. ಅವರಿಗೆ ಮಾತ್ರ ನಾನು ಅಭಿಪ್ರಾಯದಾಯಕಿಯಾಗಿರ್ತೇನೆ. ಹಾಗೆಂತ ಇವರುಗಳನ್ನು ಬದಿಗಿರಿಸಿದ್ದೇನೆ, ನನ್ನನ್ನು ಮಾತ್ರ ಆಯ್ಕೆ ಮಾಡಿದ್ದು. ಆದ್ರೆ ಚಂಚಲೆಯಾದಂತ ಈ ಲಕ್ಷ್ಮಿಯನ್ನು ಸ್ಥಿರವಾಗಿ ನೆಲೆಗೊಳಿಸುವಂತ ಯೋಗ್ಯತಾವಂತರು ಯಾರಿದ್ದಾರೆ ಎಂಬುದಾಗಿ ಮತ್ತೊಮ್ಮೆ ಸುತ್ತಲೂ ನಿರೀಕ್ಷಿಸುತ್ತೇನೆ. ಭಕ್ತಿಗಳು ಕಾಣುತ್ತಾ ಇದ್ದಾರೆ ನೀಲ ಮೇಘನಾದ ಶ್ಯಾಮನಾದಂತ ನನ್ನ ವರ. ಅದಕ್ಕೆ ಬೇಕಾಗಿ ಅತ್ತ ಸಾರುತ್ತೇನೆ. ಇವರಲ್ಲ ಇವರಲ್ಲ ಇವರ